ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ಕರಾವಳಿಯ ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಹೆಸರು ಮಾಡಿದ್ದಂಥ ಎಸ್ ಡಿ ಎಂ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರಾಗಿ ಸುದೀರ್ಘ ಕಾಲ ಕಾರ್ಯನಿರ್ವಹಿಸಿದ್ದ ಯಶೋವರ್ಮ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇಡೀ ಶೈಕ್ಷಣಿಕ ವಲಯಕ್ಕೇ ಒಂದು ದಿಗ್ಭ್ರಮೆಯ ಅಥವಾ ಒಂದು ಆಘಾತಕಾರಿಯಾದಂಥ ಸುದ್ದಿ ಇದು. ಯಶೋವರ್ಮರು ಒಬ್ಬ ಶಿಕ್ಷಣ ತಜ್ಞನಾಗಿ ಒಬ್ಬ ವಿವಿಧ ಏನು ಸಾಂಸ್ಕೃತಿಕ ಆಯಾಮಗಳ ಜೊತೆಗೆ ಅವರ ಒಂದು ಕೊಡುಗೆ ಅದು ಅಪಾರವಾದದ್ದು ಮತ್ತು ಅನನ್ಯವಾದದ್ದು. ಡಾಕ್ಟರ್ ಬಿ ಯಶೋವರ್ಮ ಅವರ ಏನು ನಿಧನ ಅದು ಇಡೀ ಶೈಕ್ಷಣಿಕ ವಲಯ ಜೊತೆಗೆ ಲಕ್ಷಾಂತರ ಸಂಖ್ಯೆಯ ವಿದ್ಯಾರ್ಥಿಗಳ ಪಾಲಿಗೆ ಭಾರಿ ಆಘಾತಕಾರಿಯಾದಂಥ ಸುದ್ದಿ. ಅವರ ಏನು ಅಲ್ಪಕಾಲದ ಒಂದು ಅಸೌಖ್ಯದಿಂದಾಗಿ ಸಿಂಗಾಪುರದಲ್ಲಿ ಮೊನ್ನೆ ತಡರಾತ್ರಿ ಅವರು ನಿಧನರಾದರು. ಅವರ ಹಿನ್ನೆಲೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಉಜಿರೆ ಎಸ್ ಡಿ ಎಂ ಕಾಲೇಜಿನ ಉಪನ್ಯಾಸಕರಾಗಿರುವಂಥ ದಿವಾ ಕೊಕ್ಕಡ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ ಸರ್. ತಮ್ಮ ಸಹೋದ್ಯೋಗಿಗಳು, ತಮ್ಮ ಪ್ರಾಂಶುಪಾಲರಾಗಿದ್ದವರು ಮತ್ತು ಇಡೀ ನಾಡಿನಲ್ಲೇ ಭಾರಿ ದೊಡ್ಡ ಶಿಕ್ಷಣ ತಜ್ಞರು ಅಂತ ಹೆಸರು ಪಡೆದಂಥ ಯಶೋವರ್ಮ ಅವರನ್ನು ತಾವು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೆನೆಸಿಕೊಳ್ಳುತ್ತೀರಿ ಸರ್? ಬಹಳ ದೊಡ್ಡ ಆಘಾತದ ಸುದ್ದಿಯನ್ನು ನಾವು ಕೇಳಬೇಕಾಯ್ತು. ಸರಿ, ನಾವು ಖಂಡಿತವಾಗಿ ಕೂಡ ಆ ತರ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಬರಸಿಡಿಲು ಎರಗಿತ್ತು ನಮಗೆ. ಬಹಳ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ನಮ್ಮನ್ನು ಇವಾಗ. ತುಂಬಾ ಭಾರ ಆಗಿದೆ ಮನಸ್ಸು. ನಾನಂತೂ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಅವರ ಒಂದು ಒಡನಾಟ, ಅವರ ಒಂದು ಜೊತೆಗಿನ ಬಾಂಧವ್ಯವನ್ನು ಕಂಡುಕೊಂಡವ. ಬಹುಶಃ ಕಾಲೇಜಿನ ಪ್ರಾಂಶುಪಾಲರಾಗಿ ಅವರು 23 ವರ್ಷ ಸಲ್ಲಿಸಿದ ಸೇವೆ, ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಅವರು ತನ್ನಂತ ಪ್ರಯೋಗಗಳು, ಶಿಕ್ಷಣದಲ್ಲಿ ತನ್ನಂತ ಪ್ರಯೋಗಗಳು ಬಹುಶಃ ಬೇರೆ ಎಲ್ಲಿಯೂ ಕೂಡ ಈ ತರದ ಒಂದು ಪ್ರಯೋಗಗಳು ಆಗ್ಲೇ ಇಲ್ಲ. ಹಾಗಾಗಿ SDM ಬ್ರ್ಯಾಂಡ್ ಅನ್ನುವಂಥದ್ದನ್ನ ಅವ್ರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬಹುಶಃ ಎಲ್ಲರಿಗೂ ಒಂದು ಅಟ್ರಾಕ್ಷನ್ ಆಗುವಂತಹ ಒಂದು ಆಕರ್ಷಕ ವ್ಯಕ್ತಿತ್ವ ಯಶೋವರ್ಮ ಸರ್ ಅವರು. ನಾನು ಈಗಷ್ಟೇ ನಮ್ಮ ಗುರುಗಳ ಹತ್ರ ಹೇಳ್ತಾ ಇದ್ದೆ, ಸ್ಮಾರ್ಟ್ ಆದಂತ ಒಂದು ವ್ಯಕ್ತಿತ್ವ ಅವ್ರದ್ದು ಅಂತೇಳಿ. ಜೊತೆಗೆ ಬಾರಿ ಒಂದು ಸರಳ ಮತ್ತೊಂಥರ ನಯ ವಿನಯತೆ, ಸಜ್ಜನಿಕೆಯ ವ್ಯಕ್ತಿಯಾಗಿ ಕೂಡ ವಿದ್ಯಾರ್ಥಿಗಳು ಅವರನ್ನು ನೆನಪಿಸಿಕೊಳ್ತಾರೆ ಅಲ್ವಾ ಸರ್? ಖಂಡಿತ ಸರ್. ಸಾವಿರಾರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಅವರು. ಬಹಳ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಸರ್ ಹೇಳಿ ಸರ್, ಮುಂದುವರಿಸಿ. ಎಲ್ಲ ವಿದ್ಯಾರ್ಥಿ, ನಾನು ಕೂಡ ವಿದ್ಯಾರ್ಥಿಯಾಗಿ ಕಂಡವ, ಅವರನ್ನು ಸಹೋದ್ಯೋಗಿಯಾಗಿ ಕಂಡವ. ಅವರ ಕೈ ಕೆಳಗೆ ಪ್ರಾಧ್ಯಾಪಕನಾಗಿ ಕಳೆದ 19 ವರ್ಷಗಳಿಂದ ದುಡಿತಾ ಇದ್ದೇನೆ. ಅವರು ಬಹಳ ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸ, ಪ್ರೀತಿ, ಅಭಿಮಾನ, ಆರೈಕೆಗಳು ಬಹುಶಃ ನಮ್ಮನ್ನು ಇವತ್ತು ತುಂಬಾ ಒಂದು ನೋವಿನ ಕೂಪಕ್ಕೆ ತಳ್ಳಿದೆ ಅಂತ ಹೇಳಲಿಕ್ಕೆ ನಾನು ಭಾರತೀಯ ಹೇಳೋದಕ್ಕೆ ಕೂಡ. ಜೊತೆಗೆ ಸಂಪೂರ್ಣ ಬದುಕನ್ನು ಅವರು ಶಿಕ್ಷಣಕ್ಕೆ ದಾರಿ ಇದ್ದವರು. ಜೊತೆಗೆ ಅನ್ನುವಂತ ಹಳ್ಳಿಯಲ್ಲಿ ಕಾಲೇಜನ್ನು ಅವರು ಬೆಳೆಸಿದ ರೀತಿ ಉಂಟಲ್ಲ, ಬಹುಶಃ ಇವತ್ತು ಡೆಲ್ಲಿಯಿಂದಲೂ ಕೂಡ ಈ ಕಡೆಗೆ ಮುಖ ಮಾಡಿ ನೋಡುವಂತ ರೀತಿಯಲ್ಲಿ ಅವರು ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ಇದು ನಾನು ಹೇಳುವ ಮಾತಲ್ಲ, ಬಹುಶಃ ನನ್ನ ಜೊತೆಗೆ ಇಡೀ ಈ ಊರಿನ ಜನರು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಯಶೋವರ್ಮರ ಬಗೆಗಿನ ವ್ಯಕ್ತಿತ್ವದ ಬಗೆಗಿನ ಏನು ಒಂದು ಅಭಿಮಾನದಿಂದ ಮಾತನಾಡುವಂತ ಮಾತಿದು. ಬಹುಶಃ ಅವರು ಅಂದ್ರೆ ತಮ್ಮನ್ನು ಬಿಟ್ಟು ಹೋಗುವ ಸಮಯ ಅಲ್ಲ ಇದು, ಆಗಲ್ಬೇಕಾದಂತ ಸಂದರ್ಭ ಅಲ್ಲ ಇದು. ಆದ್ರೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟಿದ್ದಾನೆ ಭಗವಂತ. ಈ ಸಂದರ್ಭಕ್ಕೆ ಕರ್ಕೊಂಡು ನಮ್ಮನ್ನು ಮತ್ತೆ ಶಿಕ್ಷಣ ಸಂಸ್ಥೆಯನ್ನು, ಸಾವಿರಾರು ಮಂದಿ ಅಭಿಮಾನಿಗಳನ್ನು ಅನಾಥರನ್ನಾಗಿ ಮಾಡಿಸಿರುವಂತ ಒಂದು ಭಾವ ನಮ್ಮನ್ನು ಕಾಡ್ತಾ ಇದೆ ಖಂಡಿತವಾಗಿ ಸರ್. ಜೊತೆಗೆ ಸಾಂಸ್ಕೃತಿಕ ಸಾಹಿತ್ಯಿಕ ವಿಚಾರದಲ್ಲಿ ಕೂಡ ಯಶೋವರ್ಮ ಅವರಿಗೆ ಒಂದು ಅಪಾರವಾದಂಥ ಒಲವು, ಅಭಿಮಾನ, ಪ್ರೀತಿ ಮತ್ತು ಅದರಲ್ಲಿ ಒಂದು ತೊಡಗಿಸಿಕೊಳ್ಳಿಕ್ಕೆ. ಹೌದು ಸರ್.
ಬಹಳ ನಾನು ಈ ಬಗ್ಗೆ ಹೇಳೋದಿದ್ರೆ ಸರ್, ನಾವೊಬ್ರು ಕನ್ನಡ ವಿಭಾಗದ ಅಧ್ಯಾಪಕರು, ಕನ್ನಡದ ಅಧ್ಯಾಪಕರು. ಸಾಹಿತ್ಯ, ಸಂಸ್ಕೃತಿ, ಜಾನಪದದ ಬಗ್ಗೆ ವಿಶೇಷವಾದಂತ ಒಲವು ಅವರಿಗೆ. ಒಳ್ಳೆಯ ಓದುಗನಾಗಿ, ಒಳ್ಳೆಯ ಚಿಂತಕನಾಗಿ ನಾಡಿನ ಮತ್ತು ಹೊರನಾಡಿನ ಅನೇಕ ವಿದ್ವಾಂಸರನ್ನು ನಮ್ಮ ಕಾಲೇಜಿಗೆ ಕರೆಸಿಕೊಂಡು ಅವರ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳ ಜೊತೆ ಕಿವಿಯಾದವರು ಯಶೋಧರ್ ಸರ್ ಅವರು. ಎಷ್ಟೇ ಒತ್ತಡ ಇದ್ರು ಕೂಡ ಬಿಡುವು ಮಾಡಿಕೊಂಡು ನಮ್ಮ ಕನ್ನಡ ವಿಭಾಗದ ಈ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಇದ್ರು ಮತ್ತೆ ಜೊತೆಗೆ ಬಂದು ಅದನ್ನ ಹಚ್ಚಿ ಆ ಜ್ಞಾನವನ್ನು ತನ್ನಲ್ಲಿ ಶೇಖರಿಸಿಕೊಂಡವರವರು. ಮತ್ತೆ ಸಾಕಷ್ಟು ಪುಸ್ತಕಗಳು ಅದನ್ನು ಹೇಳ್ತಾ ಇದ್ರು ಅವರು. ಕಾವಂದರಿಂದ ಮತ್ತೆ ಅಕ್ಕ ಹೇಮಾವತಿ ಹೆಗಡೆ ಅವರಿಂದ ಪ್ರೇರಿತನಾಗಿ ನಾನು ಓದುಗನಾದೆ ಅಂತ ಹೇಳುವಂತದ್ದು. ಪ್ರಯಾಣ ಮಾಡುವಾಗ ಬೇರೆ ಬೇರೆ ಸಂದರ್ಭದಲ್ಲಿ ಬಿಡುವು ಸಿಕ್ಕಾಗಲೆಲ್ಲ ಅನೇಕ ಪುಸ್ತಕಗಳನ್ನು ಓದ್ಬಿಟ್ಟು ನಮಗೆ ಹೇಳ್ತಿದ್ರು. ಬಹುಶಃ ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿದ್ದುಕೊಂಡು ನಾವು ಓದ್ತಾ ಇರ್ಲಿಲ್ಲ ಅಷ್ಟು. ಅಷ್ಟರ ಮಟ್ಟಿಗೆ ಸಾಹಿತ್ಯದ ಅಭಿರುಚಿ, ಸಾಂಸ್ಕೃತಿಕವಾದಂತ ವಿಚಾರಗಳಲ್ಲಿ ಕೂಡ ಅಷ್ಟೇ ಅವಕ್ಕೆ ಅಭಿರುಚಿ. ನಮ್ಮಲ್ಲಿ SDM ಕಲ್ಚರಲ್ ಸೆಂಟರ್ ಅಂತೇಳಿ ಆರಂಭ ಮಾಡಿದ್ದಾರೆ ಅವರು. ಯಕ್ಷಗಾನ, ನಾಟಕ ಇತ್ಯಾದಿ ಕಲಾ ಪ್ರಕಾರಗಳಲ್ಲಿ ಕೂಡ ವಿಶೇಷವಾದಂತ ಒಂದಿದ್ದವರು, ಆಸಕ್ತಿ ಇದ್ದವರು. ಅಂದ್ರೆ ಎಜುಕೇಶನ್ ಅನ್ನುವಂಥದ್ದು ಬರೀ ವೃತ್ತಿ ಆಧಾರಿತವಾಗಿ ಮಾತ್ರ ಆಗಿರಬಾರ್ದು. ಅದರ ಜೊತೆಗೆ ಸಂಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಕಲೆ, ಸಂಸ್ಕೃತಿ, ಜಾನಪದ ಈ ಎಲ್ಲ ಅಂಶಗಳನ್ನು ಮೈಗೂಡಿಸಿಕೊಂಡು ಒಬ್ಬ ವಿದ್ಯಾರ್ಥಿ ಬೆಳೆದಾಗ ಅವನ ವ್ಯಕ್ತಿತ್ವ ಪರಿಪೂರ್ಣ ಆಗುತ್ತೆ, ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತಹ ನೆಲೆಯಲ್ಲಿ ಯೋಚನೆ ಮಾಡಿ ದೂರದೃಷ್ಟಿಯಿಂದ ಶಿಕ್ಷಣದ ಒಂದು ಪರಿಭಾಷೆಗೆ ಹೊಸ ವ್ಯಾಖ್ಯಾನವನ್ನು ಬರೆದವರು ಇವರು ಅಂತೇಳಿ ನಾನು ಭಾವಿಸಿದ್ದೇನೆ. ಜೊತೆಗೆ SDM ಸಂಸ್ಥೆಗೆ ಅದು ಸ್ವಾಯತ್ತ ಅಟಾನಮಸ್ ಸಂಸ್ಥೆ ಆಗಲಿಕ್ಕೆ, ಜೊತೆಗೆ UGCಯ ವಿಶೇಷ ಮಾನ್ಯತೆಗಳು, NAC ಮಾನ್ಯತೆಗಳು ಮತ್ತು ಅನೇಕ ಹೊಸ ಹೊಸ ಕೋರ್ಸ್ಗಳು ಆರಂಭಿಸುವ ನಿಟ್ಟಿನಲ್ಲಿ ಯಶೋಧರ್ ಪಾತ್ರ ಬಹು ದೊಡ್ಡದಿದೆ ಅಂತ. ಬಹಳ ದೊಡ್ಡದಿದೆ ಸರ್. ಆ ಬಗ್ಗೆ ಬಹುಶಃ ನಮ್ಮಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ನಮಗೆ ಸ್ವಾಯತ್ತತೆ ಮಾನ್ಯತೆಯನ್ನು ತಂದುಕೊಟ್ಟವರು ಯಶೋಧರ್ ಸರ್ ಅವರು. ನಂತರ ನ್ಯಾಕ್ ಅನ್ನುವಂತಹ ರಾಷ್ಟ್ರೀಯ ಮೌಲ್ಯಾಂಕನ ನ್ಯಾಕ್ ಅನ್ನೋ 3 ಬಾರಿ ಅವರ ಅವಧಿಯಲ್ಲಿ 3 ಬಾರಿ A ಗ್ರೇಡ್ ಮಾನ್ಯತೆ ಬಂದಿದೆ. ಲಾಸ್ಟ್ ಮಾನ್ಯತೆಯಲ್ಲಿ 3.61 ಅಂದ್ರೆ 4ರಲ್ಲಿ 3.61 ಗ್ರೇಡ್ ಅನ್ನು ಪಡೆದಂತಹ ಹೆಗ್ಗಳಿಕೆ ಸಂಸ್ಥೆ ಈ ಹಳ್ಳಿಯ SDM ಕಾಲೇಜ್. ಈಗ 4ನೇ ಹಂತದಲ್ಲಿ ಆ ಅಸೆಸ್ಮೆಂಟ್ ಗೆ ಕೆಲಸ ನಡೀತಿದ್ದೀವಿ, ಸಬ್ಮಿಷನ್ ಹಂತದಲ್ಲಿದ್ದೇವೆ. ನಮಗೆ ಮೊನ್ನೆ ತನಕ ಅವರು ಮಾರ್ಗದರ್ಶನ ಮಾಡ್ತಿದ್ದವರು. ಅವರೊಂದು ಮಾತು ಮೊನ್ನೆ ಇತ್ತೀಚೆಗೆ ಇಂಟರಾಕ್ಷನ್ ಮಾಡುವಾಗ ಹೇಳ್ತಾ ಇದ್ರು, ಫೋನ್ ಅಂದ್ರೆ ಇಂಟರಾಕ್ಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅಂದ್ರೆ ನಮ್ಮ ಕಾವಂದರು ಮತ್ತೆ ಹೆಗಡೆ ಕುಟುಂಬದವರು ಕಟ್ಟಿ ಬೆಳೆಸಿದಂತ ಈ ಸಂಸ್ಥೆ, ಅದರ ಜೊತೆಗೆ ಪ್ರಭಾಕರ್ ಸರ್ ಸ್ಥಾಪಕ ಪ್ರಾಂಶುಪಾಲರಾಗಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಅದನ್ನು ಬೆಳೆಸಿದ್ದಾರೆ. ಹಾಗಾಗಿ ಈ ಸಂಸ್ಥೆಯ ಘನತೆ, ಗೌರವವನ್ನು ನಾವು ಇಲ್ಲಿವರೆಗೆ ಏನು ಗಳಿಸಿದ್ದೇವಲ್ಲ ಅದನ್ನು ಚೆನ್ನಾಗಿ ಉಳಿಸಿಕೊಳ್ಬೇಕು. ಆ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂತಹ ಒಂದು ಮಾತನ್ನು ಅಥವಾ ಎಚ್ಚರಿಕೆಯನ್ನು, ಆ ಜಾಗೃತಿ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅವರು. ನಾವು ಪ್ರಾಮಾಣಿಕೆಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಅತ್ಯುತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಅವರು ನಿರಂತರ ಚಿಂತನ ಮಗ್ನರಾಗಿದ್ದವರು ಅನ್ನುವಂಥದ್ದು ನಾವು ಹತ್ತಿರದಿಂದ ಬಲ್ಲಂತಹ ವಿಚಾರ ಅವರ ಬಗ್ಗೆ. ಸರ್, ಜೊತೆಗೆ ನಿವೃತ್ತ ಪ್ರಾಂಶುಪಾಲ ಹುದ್ದೆಯಿಂದ ಪದವಿಯಿಂದ ನಿವೃತ್ತರಾದ ಬಳಿಕ ಕೂಡ SDM ಸಂಸ್ಥೆಯಲ್ಲಿ ಅವರು ಸಕ್ರಿಯರಾಗಿದ್ರು. ಇಲ್ಲ, ಅವರು ಒಂದು ಮಾತು ಹೇಳ್ತಾ ಇದ್ರು ಸರ್. ಅವರು SDM ಸೊಸೈಟಿಯ ಕಾರ್ಯದರ್ಶಿ ಆಗಿದ್ದಾಗ ಅಂದ್ರೆ 56 ಸಂಸ್ಥೆಗಳಿಗೆ ಅವರು ಅದರ ಜವಾಬ್ದಾರಿ ಕೊಡ್ತಿದ್ರು. ಆದ್ರೆ ಅವರ ಬಹಳ ಪ್ರೀತಿಯ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ತಾನು ಪ್ರಾಂಶುಪಾಲನಾಗಿದ್ದಂತ, ತಾನು ಬೆಳೆಸಿದಂತ ಉಜಿರೆ ಸ್ವಾಯತ್ತ ಮಹಾವಿದ್ಯಾಲಯದ ಬಗ್ಗೆ ಹೆಚ್ಚಿನ ಒಲವು, ಪ್ರೀತಿ. ಈ ಸಂಸ್ಥೆಯ ಜೊತೆಗೇನೆ ಅವರ ಕೇಂದ್ರ ಕಚೇರಿ ಇದ್ದದ್ರಿಂದ ಮತ್ತು ಈ ಸಂಸ್ಥೆಯ ಬಗೆಗಿನ ಒಂದು ಒಡನಾಟ ಇದ್ದದ್ರಿಂದ ನಿರಂತರ ಕಾಲೇಜಿಗೆ ಬರ್ತಾ ಇದ್ರು, ಮಾರ್ಗದರ್ಶನ ಮಾಡ್ತಾ ಇದ್ರು, ಹೀಗೆ ಆಗ್ಬೇಕು ಅನ್ನುವಂಥದ್ದು. ಅಂತಹ ಒಂದು ಆಸಕ್ತಿ ಮತ್ತೆ ಆ ಪ್ರೀತಿ ಉಂಟಲ್ಲ, ಶಿಕ್ಷಣದ ಬಗೆಗಿನ ಪ್ರೀತಿ, ಅದು ಮುಂದಿನ ಪೀಳಿಗೆ ಬಹುಶಃ ನಿನ್ನೆ ನಾವು ಮಾತಾಡುವಾಗ ಹೇಳ್ತಾ ಇದ್ರು, ಕೆಲವರು ಹೇಳ್ತಾ ಇದ್ರು ಅಂದ್ರೆ ನಮ್ಮ SDM ಶಿಕ್ಷಣ ಸಂಸ್ಥೆಗಳನ್ನು ಮುಂದೆ 10 ವರ್ಷದಲ್ಲಿ ಆಗಬೇಕಾದಂತ ಬೆಳವಣಿಗೆಯನ್ನು ಅವ್ರಿಗೆ 10 ವರ್ಷಕ್ಕೆ ಮುಂಚಿತವಾಗಿ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಅಂತಹ ಒಂದು ದೂರಗಾಮಿ ಚಿಂತನೆಯ ಯಶೋಧರ್ ಅವರು ಸರ್. ಅವರ ಹೆಸರಿನ ಹಾಗೇನೆ ಅವರು ಶಿಕ್ಷಣಕ್ಕೆ ಬಡದೊಡ್ಡ ಯಶಸ್ಸನ್ನು ತಂದುಕೊಟ್ಟಂತಹವರು, ಮತ್ತೆ ಶಿಕ್ಷಣಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ, ಕೀರ್ತಿ ಅವರಿಗೆ ಸಲ್ತದೆ. ಕಾವಂದರೇ ಹೇಳ್ತಾ ಇದ್ರು, ನಿನ್ನೆ ಅವರು ಕೊಟ್ಟಿದ್ದಾರೆ ಅವರ
ಮಾತು. ಅಂದ್ರೆ ಹೌದು. ಯಾವುದೇ ಎಷ್ಟೇನು ಶಿಕ್ಷಣ ಸಂಸ್ಥೆಗಳಿಗೆ ಅವರು ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಮತ್ತು ಅಜಾತ ಶತ್ರು ಅಂತೇಳಿ ಬಹಳ ಸ್ನೇಹಜೀವಿ, ಎಲ್ಲರೊಂದಿಗೆ ನಗುಮುಖದಿಂದ ಎಲ್ಲರನ್ನು ಸ್ವಾಗತಿಸ್ತಾ ಯಾರಿಗೂ ನೋವಾಗದಾಗಿದೆ ವರ್ತಿಸುವಂತಹ ಒಂದು ಹೃದಯ ಶ್ರೀಮಂತಿಕೆ ಅವರದಾಗಿತ್ತು ಸರ್. ಎಸ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಿವಾ ಕೊಕ್ಕಡ ಅವರು ಕನ್ನಡ ಉಪನ್ಯಾಸಕರು, SDM ಕಾಲೇಜ್ ಉಜಿರೆ. ತನ್ನ ಸಹೋದ್ಯೋಗಿಗಳು, ತನ್ನ ಪ್ರಾಂಶುಪಾಲರು, ತನ್ನ ಮಾರ್ಗದರ್ಶಕರು ಆಗಿರುವಂಥ ಯಶೋವರ್ಮರ ಬಗ್ಗೆ, ಅವರ ಒಡನಾಟದ ಬಗ್ಗೆ ಮತ್ತು ಅವರ ಒಂದು ಶೈಕ್ಷಣಿಕ ಅವರು ಇಡೀ SDM ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಅದನ್ನು ಅಭೂತಪೂರ್ವವಾಗಿ ಕಟ್ಟಿ ಬೆಳೆಸಿದ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಶೋವರ್ಮ ಅವರು ಬಾಳಿಗೆ ವಿದಾಯ ಹೇಳಿದ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಸಮಸ್ತ ಕರಾವಳಿಯ ಜನತೆ ಪರವಾಗಿ ಈ ಒಂದು ವೇದಿಕೆಯ ಮೂಲಕ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಮಾತುಕತೆ ಮುಗಿಸ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.